ಪುತ್ತೂರು ತಾಲೂಕಿನ ಹಲವೆಡೆ ಕಾಡಾನೆ ದಾಳಿಯಿಂದ ಕೃಷಿ ಹಾನಿ ಆಗ್ತಾ ಇದ್ದು ಕಾಡಾನೆ ದಾಳಿ ಮಾಡಿದ ಪ್ರದೇಶಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ಅರಿಯಡ್ಕ ಗ್ರಾಮ ಪಂಚಾಯತ್ ಮಾಡ್ನೂರು ಗ್ರಾಮದ ಚಾಕೋಟೆ, ಪುವಂದೂರು ಮೊದಲಾದ ಕಡೆ ಕಾಡಾನೆ ದಾಳಿ ಮಾಡಿತ್ತು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಭಾಗದಲ್ಲಿ ತೋಟಕ್ಕೆ ನುಗ್ಗಿ ಆನೆಗಳು ದಾಂಧಲೆ ನಡೆಸಿ ಕೃಷಿ ಹಾನಿ ಮಾಡ್ತಾ ಇವೆ. ಅದೇ ರೀತಿ ಬೆಳ್ಳಿಪಾಡಿ, ಕೆಯ್ಯೂರು ಮೊದಲಾದ ಕಡೆಗಳಲ್ಲೂ ಕೂಡ ಆನೆಗಳು ದಾಂಧಲೆ ನಡೆಸಿವೆ. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಜನರು ತಮ್ಮ ದೈನಂದಿನ ಕೆಲಸಕ್ಕೆ ಹೋಗಲು ಭಯಪಡುವಂತಾಗಿದೆ. ತಕ್ಷಣ ಅರಣ್ಯ ಇಲಾಖೆ ಈ ಕಾಡಾನೆಗಳನ್ನು ಕಾಡಿಗೆ ಅಟ್ಟುವ ಕೆಲಸ ಮಾಡಬೇಕು ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆಗ್ರಹಿಸಿದ್ದಾರೆ. ಅವು ಗಿರಿಪೇರ ಆಪಣೆ ಲಂಚನ ಕಂದ್ರೆ ಕೊಲ್ಪೇರ ರಾತ್ರಿ 90%